ಒಂದು ಜಾಗ, ಈ ಭೂಮಿಯಲ್ಲಿ ಈ ಒಂದು ಹಾಲ್, ಈ ಹಾಲ್ನಲ್ಲಿ ಇಲ್ಲೇ ಇದೆ ಅನ್ನುವ ರೀತಿಯಲ್ಲಿ ನಾನು ಗುರುತು ಮಾಡಿ ತೆಗೆದಿದ್ದೇನೆ. ಈ ಗುರುತು ಮಾಡಿದ್ರಲ್ಲೇ ಅವರ ಒಂದು ಟೈಲ್ಸನ್ನು ಕಟ್ ಮಾಡಿದ್ದಾರೆ, ಇಲ್ಲಿ ಅವರಿಗೆ ಕೆಲಸಗಾರ ತೆಗೆದಿದ್ದಾರೆ. ಆ ಜಾಗದ ಒಳಗಡೆ ಆ ಬಿಂಬವನ್ನು ಸಿಕ್ಕಿದೆ. ಎಲ್ಲ ಒಂದು ಬಿಂಬ ನಿಮ್ಮ ಜಾಗದಲ್ಲಿದೆ ಅಂತ ಹೇಳ್ಬಿಟ್ಟು ಮನೆಯನ್ನೇ ಸ್ಥಳಗಳಲ್ಲಿ ಸೇರಿಕೊಂಡಾಗ ಆ ಸ್ಥಳಗಳಲ್ಲಿ ಅವರು ಸ್ಥಳ ನಿರ್ಮಾಣ ಮಾಡೋದು ಅಥವಾ ಈ ಟಾಯ್ಲೆಟ್ ಪಿಟ್ಗಳು ಮಾಡೋದು ಅಥವಾ ಸ್ನಾನಗೃಹಗಳನ್ನು ಮಾಡೋದು ಆ ಥರ ಮಾಡಿದಾಗ ನಾಗನ ತೊಂದರೆಗಳು ಬರ್ತದೆ. ಈ ಕರಾವಳಿ ಕೂಡ ಹಿಂದೆ 2000 ವರ್ಷದ ಹಿಂದೆ ಕೂಡ ಒಂದು ಜಲಪ್ರಳಯ ಆಗಿ ಇಲ್ಲಿ ತುಂಬ ಕಡೆ ಕೂಡ ಹೀಗೆ ಭೂಗತಾಗಿರ್ತಕ್ಕಂಥ ಶಿಲೆಗಳು ಭೂಮಿಯಲ್ಲಿ ಉಂಟು. ಭೂಮಿಯಲ್ಲಿ ಇದ್ದಂಥ ಶಿಲೆಗಳಲ್ಲಿ ಟಾಯ್ಲೆಟ್ ಪಿಟ್ಟನ್ನು ಮಾಡಿರ್ತಾರೆ, ಬಚ್ಚಲ ನೀರನ್ನು ಹೋಗೋದು ಮಾಡಿರ್ತಾರೆ, ಅಥವಾ ಅದರ ಮೇಲ್ಗಡೆ ವಾಸ ಇರ್ತಕ್ಕಂಥದ್ದು ಮಾಡಿರ್ತಾರೆ, ಅಥವಾ ಬೆಡ್ರೂಮ್ಗಳು, ಹೀಗೆ ಹಲವಾರು ತೊಂದರೆಗಳಿದೆ. ಈಗ ಮೂಲತಃ ಕೂಡ ಮನಸ್ತಾಪ ಇದೆ, ಮನೆಯವರನ್ನು ಕಂಡ್ರೆ ಆಗುದಲ್ಲ, ಮತ್ತೆ ಹಣ ಇಲ್ಲ, ಐಶ್ವರ್ಯ ಇದು ಕಳ್ಕೊಂಡ್ರು, ಈಗ ಎಲ್ಲ ಕೂಡ ಅವರಿಗೆ ತೊಂದರೆಯಲ್ಲಿದ್ದಾರೆ. ಈಗ ಎಲ್ಲವನ್ನು ಹಂತವಾಗಿ ಅವರು ಉತ್ತಮ ಆಗ್ತಾರೆ, ಅವ್ರ ಮನಸ್ಸಿಗೆ ನೆಮ್ಮದಿ ಆಯಿತು. ಈಗ ಎಲ್ಲ ಒಂದು ಕಡೆ ನನ್ನ ಸಮಸ್ಯೆ ಪರಿಹಾರ ಆಗ್ತಾ ಬಂತು ಅನ್ನೋ ದೃಷ್ಟಿಯಿಂದನೂ ಆಯಿತು. ಮತ್ತು ಜೊತೆಯಲ್ಲಿ ಈ ಸ್ಥಳದಲ್ಲಿ ಕೆಲವೊಂದು ಅಷ್ಟಮಂಗಲ ಭಕ್ತರು ಹೇಳಿದ ಅಂತ ಹೇಳಿ ಅವರು ನಮ್ಮ ಸ್ಥಳಕ್ಕೆ ಬಂದಾಗ ಈ ಮನೆ ಯಜಮಾನರು ಕೆಲವೇ ವರ್ಷಗಳಿಂದ ಒಂದು ಒಳ್ಳೆ ರೀತಿಯಲ್ಲಿ ಇದ್ದವರು ಕೆಲವೊಂದು ತೊಂದರೆಯಿಂದ ಇವರ ಸ್ಥಿತಿಗತಿ ಎಲ್ಲ ಕ್ಷೀಣ ಆಗ್ತಾ ಬಂತು, ಒಂದೇ ವರ್ಷದಲ್ಲಿ ಕೆಳಗೆ ಬರ್ತಾ ಬಂತು. ಹಾಗೆ ನಾನು ಅಲ್ಲಿ ಪ್ರಶ್ನೆ ಹಾಕಿ ಮತ್ತೆ ಒಂದು ದರ್ಶನದಲ್ಲಿ ಇದು ಮಾಡಿದಾಗ ಹೀಗೆ ಇವರು ಈ ಜಾಗದಲ್ಲಿ ಇವರ ಭೂಮಿಯಲ್ಲಿ ಇವರ ಮನೆಯೊಳಗಡೆ ಒಂದು ನಾಗನ ಒಂದು ಬಿಂಬ ಭೂಮಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ನನ್ನ ಪ್ರಶ್ನೆಯಲ್ಲಿ ಮತ್ತೆ ದರ್ಶನದಲ್ಲಿ ಒಂದು ಪರಿಶೀಲನೆ ಮಾಡಿದಾಗ ಈ ಜಾಗದಲ್ಲಿ ಇಂಥದೇ ಒಂದು ನಾಗನ ಒಂದು ಶಿಲೆ ಭೂಗತ ಆಗಿದೆ ಅನ್ನೋ ದೃಷ್ಟಿಯಿಂದ ಇವರಿಗೆ ನಾನು ಹೇಳಿ ಹೋದೆ. 4.5 ಅಡಿ ಆಳದಲ್ಲಿ ಆ ಬಿಂಬ ಇತ್ತು. ಜೊತೆಗೆ ಇವರು ಏನು ಮಾಡಿದ್ದಾರೆ ಹಿಂದೆ ಅಂತ ಅಂದರೆ, ಇದು ಬರ್ಲಿಕ್ಕೆ ಕಾರಣ ಇಷ್ಟೇ, ಮತ್ತೆ ಅಲ್ಲ, ಹಳೆ ಮನೆಯನ್ನು ಧ್ವಂಸ ಮಾಡಿ ಈ ಹೊಸ ಮನೆಯನ್ನು ಪುನರ್ ನಿರ್ಮಾಣ ಮಾಡಿದಂಥ ಜಾಗದಲ್ಲಿ ಇಲ್ಲಿ ಇರ್ತಕ್ಕಂಥ ಈ ಹಳೆ ಮನೆಯನ್ನು ಬಿಂಬ ಇರುವಂಥ ಸ್ಥಳ ಇವರ ಜಾಗಕ್ಕೆ ಅದು ಸೇರ್ಪಡೆ ಆಯಿತು. ಸೇರ್ಪಡೆ ಆದ ನಂತರ ಈ ಮನೆಯನ್ನು ಸ್ಥಳವನ್ನು ನಿರ್ಮಾಣ ಮಾಡಿ ಗೃಹ ಪ್ರವೇಶ ಮಾಡಿದ ನಂತರ ಇವರಿಗೆ ತುಂಬ ತೊಂದರೆ ಬಂತು, ಇರ್ತಕ್ಕಂಥದ್ದನ್ನೆಲ್ಲ ಕಳ್ಕೊಂತ ಬಂತು. ಅದಕ್ಕೆ ಮೂಲ ಕಾರಣ ಈ ನಾಗಬಿಂಬ ಭೂಗತಾಗಿರ್ತಕ್ಕಂಥ ಇದು ಸುಮಾರು ಅಂದರೆ 3000 ವರ್ಷಗಳ ಹಿಂದಿನ ಒಂದು ಶಿಲೆ ಅಂತ ಹೇಳ್ಬೋದು. ಇದು ಹಿಂದೆ ಜೈನರು ಈ ಸ್ಥಳದಲ್ಲಿ ವಾಸ ಇದ್ರು, ಜೈನರಿಗೆ ಸಂಬಂಧಪಟ್ಟಂಥ ಇಲ್ಲಿ ಸ್ಥಳಗಳು ಕೂಡ ಈ ಸ್ಥಳದ ಹಿಂಭಾಗದಲ್ಲಿದೆ. ಜೊತೆಯಲ್ಲಿ ಅವರು ಒಂದು ಸೇವೆ ಮಾಡಿರ್ತಕ್ಕಂಥ ಈ ಒಂದು ಬಿಂಬ ಇದು ಅವರ ಅಳಿವಾದ ನಂತರ ಇದು ಭೂಗತ ಆಗಿರ್ತಕ್ಕಂಥ ಸುಮಾರು ಒಂದು 3000 ವರ್ಷದ ಹಿಂದಿನ ಶಿಲೆ. ಈಗ ಆ ಶಿಲೆ ಎಲ್ಲ ಬರಲ್ಲ. ಜೈನರಿದ್ದಂಥ ಕುರು, ಜೈನರು ಬಸ್ತಿ ಕೂಡ ಇಲ್ಲಿದೆ. ಬಸ್ತಿ ಇರುವಂಥ ಕುರು ಒಂದು ಶಿಲೆಗಳು ಕೂಡ ಇವರ ಭೂಮಿಯಲ್ಲಿ ಉಂಟು. ಈಗ ಕುರು ತೋರಿಸಿದೆ ನಾನು ಇದು ಇರುವಂಥದ್ದು. ಜೊತೆಯಲ್ಲಿ ಇಲ್ಲಿ ಕೆಲವೊಂದು ಅಷ್ಟಮಂಗಲ ಪ್ರಶ್ನೆ ಮತ್ತೊಂದು ಎಲ್ಲ ಹಾಕಿದ್ದಾರೆ. ಯಾವುದು ಹಾಕಿದ್ರು ಕೂಡ ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ ಪೂಜೆ ಹವನಗಳಿಗೆ. ಯಾವುದೇ ಪ್ರಶ್ನೆಯಲ್ಲಿ ಕೂಡ ಈ ತರ ಒಂದು ಬಿಂಬ ಇದೆ ಅಂತ ಹೇಳಿ ಅವರಿಗೆ ಗೋಚರ ಆಗಲಿಲ್ಲ. ನಾಗನ ನಡೆ ಇದೆ ಅಂತ ಹೇಳಿದ್ದಾರೆ ವಿನಃ ಈ ತರ ಇದೆ ಹೀಗೆ ಅದನ್ನು ಹೊರಗೆ ತೆಗಿಬೇಕು, ಬಿಂಬ ಪ್ರತಿಷ್ಠೆ ಕೊಡಬೇಕು ಅಂತ ಹೇಳಲಿಲ್ಲ. ನಾಗನ ತೊಂದರೆ ಇದೆ ಅನ್ನೋದಕ್ಕೋಸ್ಕರ ನಾಗನ ಪ್ರತಿಷ್ಠೆ ಕೂಡ ಮಾಡಿದ್ದಾರೆ. ಪ್ರತಿಷ್ಠೆ ಮಾಡಿದ್ರು ಕೂಡ ಅದು ಪ್ರತಿಷ್ಠೆ ಆಗಲಿಲ್ಲ. ನಿನ್ನೆ ಬೇರೆ ಎಲ್ಲ ಇದ್ವಿ, ಇವತ್ತು ಬಂದು ಆ ಸ್ಥಳವನ್ನು ಗುರುತು ಮಾಡಿ ನಾವು ತೆಗೆದಾಗ ಗುರುತು ಹಿಂದೆಯೇ ಮಾಡಿಕೊಟ್ಟು ಹೋಗಿದ್ದೆ. ನೀವು ತೆಗ್ಸಿ ಅಂತಲೂ ಕೂಡ ಹೇಳಿದ್ದೆ, ನಾನು ಬೇಡ ನೀವು ತೆಗ್ಸಿ ಅಂತ. ಆದರೂ ಕೂಡ ನಾವು ಇರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಂದು ಅಡಿಯಾಳದಲ್ಲಿ ಅದು ಬಿಂಬ ಸಿಕ್ಕಿದೆ. ಆ ಬಿಂಬ ತೆಗೆದಿದ್ದೀವಿ. ಅದನ್ನು ಈಗ ಮತ್ತೆ ನಾವು ಪುನಃ ಪ್ರತಿಷ್ಠೆ ಮಾಡಬೇಕು. ಮತ್ತೆ ಅದಕ್ಕೆ ಸಂಸ್ಕಾರಗಳು ಆಶ್ಲೇಷ ಬಲಿಗಳನ್ನು ಮಾಡಿ ಪುನಃ ಪ್ರತಿಷ್ಠೆ ಮಾಡಿದರೆ ಇವ್ರು ಈಗ ಬಂದಿರತಕ್ಕಂಥ ಕಷ್ಟ ನಿವಾರಣೆ ಆಗ್ತಾ ಬರ್ತದೆ. ಕೊಟ್ಟಿದ್ದಾರೆ. ಈಗ ಮನೆ ಎದುರುಗಡೆ ಒಂದು ಬಿಂಬ ಸಾನ್ನಿಧ್ಯ ಮಾಡಿದ್ದಾರೆ. ಅವರು ಮಾಡಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಕೂಡ 12 ಬಿಂಬವನ್ನು ಇಟ್ಟಿದ್ದಾರೆ. ಅದರ ಜೊತೆಯಲ್ಲೇ ಇದೊಂದು ಬಿಂಬವನ್ನು ಇಟ್ಟು 13ನೇ ಬಿಂಬ ಆಗ್ತದೆ. ಮತ್ತೆ ಅದಕ್ಕೆ ಪುನಃ ಪ್ರತಿಷ್ಠೆ ಮಾಡಿ ಈ ಬಿಂಬವನ್ನು ಜಲಾವೃತ 6 ವರ್ಷಗಳ ಹಿಂದದಿಂದ ಇದನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಬರಲ್ಲ. ಇದೇ ರೀತಿಯ ಆಕಾರದಲ್ಲಿ ಇನ್ನೊಂದು ಬಿಂಬವನ್ನು ಕೆತ್ತನೆ ಮಾಡಿಸಿ ಒಂದು ಒಳ್ಳೆಯ ಒಂದು ಸಮಯ ಮುಹೂರ್ತವನ್ನು ನೋಡಿ ಈ ಬಿಂಬವನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಮಾಡ್ಬೋದು. ಪ್ರತಿಷ್ಠೆ ಮಾಡಿದ ನಂತರ ಇವರು ಉತ್ತಮ ಈ ಗಳಿಗೆಯಿಂದಲೇ ಉತ್ತಮ ಆಗ್ತಾ ಬರ್ತಾರೆ, ಏನು ತೊಂದರೆ ಇಲ್ಲ. ಜೊತೆಯಲ್ಲಿ ಈ ಸ್ಥಳದಲ್ಲಿ ಕೂಡ ತುಂಬ ತೊಂದರೆ ಉಂಟು. ಈಗ ನೋಡಿ, ಇಲ್ಲದೆ ಇರತಕ್ಕಂಥ ನೊಣಗಳಿದೆ, ತುಂಬ ನೊಣ. ಏನೇ ಒಂದು ಔಷಧಿಯನ್ನು ಹಾಕಿದರೂ ಕೂಡ ನೊಣ ಜಾಸ್ತಿ ಆಗ್ತಾ ಇದೆ ವಿನಃ ಕಡಿಮೆ ಇಲ್ಲ. ಜೊತೆಗೆ ಆ ಅಮ್ಮನಿಗೆ ಕಾಲು ನೋವು ಉಂಟು. ಅಂದರೆ ಇವರು ಒಂದು ಭೂಮಿಯನ್ನು ತೆಗೆದುಕೊಂಡಿದ್ದಾರೆ. ಆ ಭೂಮಿಗೆ ಸಂಬಂಧಪಟ್ಟ ದೇವಸ್ಥಾನ ಇಲ್ಲದೇ ಇರೋದ್ರಿಂದ ದೇವಸ್ಥಾನ ಇದೆ ಅನ್ನೋ ರೀತಿಯಲ್ಲಿ ಒಂದು ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಕೂಡ ಅವರು ಮುಂದಾಗಿದ್ದಾರೆ. ಆ ದೇವಸ್ಥಾನ ಅಲ್ಲಿ ಮೊದಲು ಪೂರ್ವಿಕವಾಗಿ ಇರಲಿಲ್ಲ. ಈಗ ಅದನ್ನು ಅವರು ಸೃಷ್ಟಿ ಮಾಡಿಕೊಡು ಈ ಜಾಗದಲ್ಲಿ ಮಾಡಬೇಕು ಅಂತ. ಅಂದರೆ ಆಚೆ ಭಾಗದಲ್ಲಿತ್ತು. ಈಗ ಏನು ಅವರು ಸಾನ್ನಿಧ್ಯ ಮಾಡಬೇಕಂತ ಗರ್ಭಗುಡಿಯನ್ನು ಕಟ್ತಾ ಇದ್ದಾರೆ, ಅದರ ಆಚೆ ಭಾಗದಲ್ಲಿ ಸುಮಾರು ಒಂದು 500 ನಿಂತ ಆಚೆ ಭಾಗ ಆಯಿತು. ಆಚೆ ಭಾಗದಲ್ಲಿ ಮೊದಲು ಸಾನ್ನಿಧ್ಯ ಇತ್ತು.
ಕೂಡ ಮನಸ್ತಾಪ ಇದೆ, ಮನೆಯವರನ್ನು ಕಂಡ್ರೆ ಆಗುದಲ್ಲ, ಮತ್ತೆ ಹಣ ಇಲ್ಲ, ಐಶ್ವರ್ಯ ಇದ್ದು ಕಳ್ಕೊಂಡ್ರು, ಈಗ ಎಲ್ಲ ಕೂಡ ಅವರಿಗೆ ತೊಂದರೆಯಲ್ಲಿದ್ದಾರೆ. ಈಗ ಎಲ್ಲವನ್ನು ಹಂತವಾಗಿ ಅವರು ಉತ್ತಮ ಆಗ್ತಾರೆ, ಅವ್ರ ಮನಸ್ಸಿಗೆ ನೆಮ್ಮದಿ ಆಯಿತು. ಈಗ ಎಲ್ಲ ಒಂದು ಕಡೆ ನನ್ನ ಸಮಸ್ಯೆ ಪರಿಹಾರ ಆಗ್ತಾ ಬಂತು ಅನ್ನೋ ದೃಷ್ಟಿಯಿಂದನೂ ಆಯಿತು. ಮತ್ತು ಜೊತೆಯಲ್ಲಿ ಈ ಸ್ಥಳದಲ್ಲಿ ಕೆಲವೊಂದು ಅಷ್ಟಮಂಗಲ ಕೂಡ ಅದೇ ಥರ ಅವ್ರ ಮನೆಯೊಳಗೆ ತೆಗೆದು ಮತ್ತೆ ಪ್ರತಿಷ್ಠೆ ಆಯಿತು. ಇಲ್ಲಿ ತುಂಬ ಕಡೆ ಕೂಡ ಹೀಗೆ ಭೂಗತಾಗಿರ್ತಕ್ಕಂಥ ಶಿಲೆಗಳು ಭೂಮಿಯಲ್ಲಿ ಉಂಟು. ಭೂಮಿಯಲ್ಲಿದ್ದಂಥ ಶಿಲೆಗಳಲ್ಲಿ ಟಾಯ್ಲೆಟ್ ಪಿಟ್ಟನ್ನು ಮಾಡಿರ್ತಾರೆ, ಬಚ್ಚಲ ನೀರನ್ನು ಹೋಗೋದು ಮಾಡಿರ್ತಾರೆ, ಅಥವಾ ಅದರ ಮೇಲ್ಗಡೆ ವಾಸ ಇರ್ತಕ್ಕಂಥದ್ದು ಮಾಡಿರ್ತಾರೆ, ಅಥವಾ ಬೆಡ್ರೂಮ್ಗಳು, ಹೀಗೆ ಹಲವಾರು ತೊಂದರೆಗಳಿದೆ. ಈಗ ಮೂಲತಃ ಕಾರಾಗಿರ್ತಕ್ಕಂಥದ್ದು ಹಿಂದೆ ಸುಮಾರು 1,000 ವರ್ಷ ಹಿಂದೆ ಎಲ್ಲ ಕೂಡ ಇಲ್ಲಿ ಜೈನರು ಇದ್ದಂಥದ್ದು. ಈಗಲೂ ಕೂಡ ತುಂಬ ಕಡೆ ಇದೆ. ಈಗ ನಾಗನ ಸಮಸ್ಯೆ ತುಂಬ ಇರೋದು ಸ್ಥಳಗಳಲ್ಲಿ ಸೇರಿಕೊಂಡಾಗ ಆ ಸ್ಥಳಗಳಲ್ಲಿ ಅವರು ಸ್ಥಳ ನಿರ್ಮಾಣ ಮಾಡೋದು, ಅಥವಾ ಈ ಟಾಯ್ಲೆಟ್ ಪಿಟ್ಗಳು ಮಾಡೋದು, ಅಥವಾ ಸ್ನಾನಗೃಹಗಳನ್ನು ಮಾಡೋದು, ಆ ಥರ ಮಾಡಿದಾಗ ನಾಗನ ತೊಂದರೆಗಳು ಬರ್ತದೆ. ಈ ಕರಾವಳಿ ಕೂಡ ಹಿಂದೆ 2,000 ವರ್ಷದ ಹಿಂದೆ ಕೂಡ ಒಂದು ಜಲಪ್ರಳಯ ಆಗಿ ಇಡೀ ಒಂದು ಜಾಗ, ಈ ಭೂಮಿಯಲ್ಲಿ ಈ ಒಂದು ಹಾಲ್, ಈ ಹಾಲ್ನಲ್ಲಿ ಇಲ್ಲೇ ಇದೆ ಅನ್ನುವ ರೀತಿಯಲ್ಲಿ ನಾನು ಗುರುತು ಮಾಡಿ ತೆಗೆದಿದ್ದೇನೆ. ಈ ಗುರುತು ಮಾಡಿದ್ರಲ್ಲಿ ಅವರ ಒಂದು ಟೈಲ್ಸನ್ನು ಕಟ್ ಮಾಡಿದ್ದಾರೆ, ಇಲ್ಲಿ ಅವರಿಗ ಕೆಲಸಗಾರರು ತೆಗೆದಿದ್ದಾರೆ. ಆ ಜಾಗದ ಒಳಗಡೆ ಆ ಬಿಂಬವನ್ನು ಸಿಕ್ಕಿದೆ. ಎಲ್ಲ ಒಂದು ಬಿಂಬ ನಿಮ್ಮ ಜಾಗದಲ್ಲಿದೆ ಅಂತ ಹೇಳ್ಬಿಟ್ಟು ಮನೆಯನ್ನೇ ಮತ್ತು ನಮ್ಮ ತುಮಕೂರಲ್ಲಿ ಒಬ್ಬರು ಬ್ರಾಹ್ಮಿಣ್ಸ್ ಮನೆಯಲ್ಲಿ ತೆಗೆದಿದ್ದೇವೆ, ಚಾಮರಾಜನಗರ ಮೈಸೂರು ಹತ್ರ ತೆಗೆದಿದ್ದೇವೆ, ಮತ್ತು ಬೆಂಗಳೂರು ನಮ್ಮ ಕಾಂಗ್ರೆಸ್ ಅವರ ನಾಗವರದ ಅಲ್ಲಿಯ ಪ್ರೆಸಿಡೆಂಟ್ ಅವರ ಹೆಸರು ತೆಗೆದಿದ್ದೇವೆ. ಹೀಗೆ ಹಲವಾರು ರೀತಿಯಲ್ಲಿ ಪೆರಡು ತೆಗೆದಿದ್ದೇವೆ. ಹೀಗೆ ತುಂಬ ಕಡೆ ನಾವು ಅದನ್ನು ಸ್ವಲ್ಪ ಮಟ್ಟಿಗೆ ಈಗ ಗೋಚರ ಆಗ್ತಕ್ಕಂಥದ್ದು ಈಗ ಒಂದು 2 ವರ್ಷದ ಈಚೆ ನಾವು ಸುಮ್ಮನೆ ನಾನು ಪೂಜೆ ಮಾಡ್ಕೊಂಡಿದ್ದೆ. ಈ ರೀತಿಯಲ್ಲಿ ನನಗೊಂದು ಅಗೋಚರ ಆಗ್ತದೆ. ಯಾಕೆ ನಾವು ಆ ಭಕ್ತರಿಗೆ ನಾವು ಒಳ್ಳೆಯದನ್ನು ಮಾಡ್ಬೋದಲ್ಲ, ಇದೊಂದು ಒಳ್ಳೆ ಕೆಲಸ. ಈಗ ಇದರಿಂದ ಒಂದು ಅವರಿಗೆ ತೊಂದರೆ ಆಗೋದನ್ನು ನಿವಾರಣೆ ಆಗೋ ಕೆಲಸ ಮಾಡೋದು ಅಂದ್ರೆ ನಾನು ಇದು ಮಾಡಿದ್ದೇನೆ. ಅವರು ನನ್ನ ಹತ್ರ ಬಂದಾಗ ನಾನು ಹೇಳಿದ್ದೆ, ಪ್ರಶ್ನೆಯ ಪ್ರಕಾರ ಉಂಟು ಅಲ್ಲಿಯೇ ಗುರುತು ಮಾಡಿ ತೆಗೆಸೋದು, ಅದೊಂದು ನನಗೊಂದು ಆ ಶಕ್ತಿಯನ್ನು ಅವರು ಅಗೋರಿಗಳೊಂದು ದಾರೆ ಎಳೆದಿತ್ತು. ಆ ದಾರೆ ಎಳೆದ ನಂತರ ನನ್ನ ದೃಷ್ಟಿಗೆ ನಾಗರ ಬಿಂಬ ಎಲ್ಲೇ ಇದ್ರೂ ಕೂಡ ನನಗೆ ಗೋಚರ ಆಗ್ತದೆ. ಎಕ್ಸಾಕ್ಟ್ ನಾನು ಇಂಥದೇ ಬಿಂಬ ಇದೆ ಅನ್ನೋದು ನಾನು ಕುರು ಕೊಡ್ತೇನೆ, ಆ ರೀತಿಯಲ್ಲಿ ನಾನು ತೋರಿಸಿಕೊಡ್ತೇನೆ. ಅದೇ ರೀತಿಯಲ್ಲಿ ಅಲ್ಲಿ ಇರ್ತದೆ. ಈ ಥರ ತುಂಬ ಆದಾಗ ಈ ದಿವಸ ಪ್ರತ್ಯಕ್ಷವಾಗಿ ಒಂದು ವಿಡಿಯೋ ಮುಖೇನವಾಗಿ ತೆಗೆದಿದ್ದಾರೆ. ಸಂಪೂರ್ಣವಾಗಿ ಅವರಿಗೆ ಒಂದು ಸತ್ಯವನ್ನು ಗೊತ್ತಾಗಿದೆ. ಆ ನಾಗದೇವತೆ ಮೇಲೆ ಬಂದಿದೆ. ಈಗ ಸದ್ಯದಲ್ಲಿ ಅದು ಪ್ರತಿಷ್ಠೆಯಾಗಿ ಅವರ ಎಲ್ಲ ಅದಕ್ಕೆ ಇದು ಮಾಡಿದೆ. ಅದು ಇವತ್ತು ನಮಗೆ ಸಿಕ್ಕಿದೆ. ಹಾಗೆ ಹೇಳಿದ್ರು ಇಲ್ಲೇ ತೀರ್ಥಹಳ್ಳಿ ಅಂತ ಬಂದು ಇಲ್ಲಿ ನೋಡಿ ಅವಾಗ ಇಲ್ಲೇ ಉಂಟಂತ ಹೇಳಿದ್ರು. ಮನೆ ಒಳಗೆ ನಾವು ಕೋಟಿ ರೂಪಾಯಿ ಖರ್ಚು ಮನೆ ಕಟ್ಟಿದ್ದೇವೆ. ಅದರಲ್ಲಿ 5-6 ಫೂಟ್ನಲ್ಲಿ ಆ ಕಲ್ಲು ಹೋಗ ನಮಗೆ ಸಿಕ್ಕೋದು 3,000 ವರ್ಷದ ಕಲ್ಲು. ಅದೀಗ ನಾವು ಇದು ತೆಗೆದು ಇದು ಮಾಡಿದ್ದೇವೆ. ಅದೆಲ್ಲ ಪ್ರತಿಷ್ಠೆ ಮಾಡಿ ಅದಕ್ಕೆ ನಮ್ಗೆ ಅನೋಕ ಭಾರಿ ಭಂಗ ಆಗಿದೆ. ನಾವೆಲ್ಲ ಖರ್ಚು ಮಾಡಿ ಭಾರಿ ಲುಕ್ಸಾನದು ಅಷ್ಟಮ ಎಲ್ಲ ಕೇಳಿ ಎಲ್ಲಿ ಕೇಳಿದ್ರು ನಿಡಿ ಉಂಟಂತ. ಇದು ಭಾರಿ ಆಶ್ಚರ್ಯ. ಇದು ಎನ್ನೋದು ಕೆಲಸ ಹೇಳ್ದಲ್ಲ ಮನದಲ್ಲಿ, ಅದು ಹಾಗೆ ನಮಗೆ ಸಿಕ್ಕಿ ಬಂದದ ಕೆಲಸ. ಮತ್ತೆ ಅವರು ಎದುರುಗಡೆ ಮೂಡು ದಿಕ್ಕಲ್ಲಿ ನೋಡ ಇದು ನಮಗೆ ಟೈಮ್ ಇಲ್ಲ ಕೂಡ ನಿನ್ನೆ ಸಮಯ ಕೊಡುತ್ತೆ. ಹೌದು, ನಿನ್ನೆ ಇದಾಯ್ತಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಇವರಿಗೆ ಒಂದು ಟೈಮ್ ಕೊಡುತ್ತೆ. ಹೌದು, ಇಲ್ಲಾಂದ್ರೆ ಇವರಿಗೆ ಜನವರಿ 25 ನಂತರ ಆಯ್ತು. ಒಳ್ಳೆ ಆಯ್ತು. ಮತ್ತೆ ಇವರ ಪರಿಸ್ಥಿತಿಗಳನ್ನು ನೋಡಿ ಡಿಸೈಡ್ ಮಾಡುವ ಅಂತ ಹೇಳಿ ನಾವು ಬಾಂಬೆ ಹೋದಾಗ ನಾವು ಬಿಟ್ಟರೆ ನಾವು ಬಾಂಬೆ ಬಂದಿದ್ದೇನೆ ಅಂತ ಬಾಂಬೆ ಬರ್ತಾ ಇರ್ತೇನೆ. ಬಾಂಬೆ ಒಂದು ತಿಂಗಳಿಗೆ ಒಂದ್ಸರಿ ಬರ್ತೇನೆ. ಆಗ ನಾವು ಬಂದಿದ್ದೇನೆ ಅಂತ ಹೇಳಿ ಅಲ್ಲಿ ಬರಬೇಕು. ನನ್ನೊಂದು ಗ್ಯಾಪ್ ಉಂಟು ಗುರುಗಳೇ, ಅಲ್ಲಿಂದ ಅಲ್ಲಿ ಗ್ಯಾಪ್ ಕೊಟ್ಟಿದ್ದೆ. ಅಲ್ಲಿಂದ ಇಲ್ಲಿ ಬಂದು ಕಾಯ್ಕೊಂಡು ಎಲ್ಲರೂ ಸಿಗ್ತಾರೆ. ಅಲ್ಲಿಂದ ಅಲ್ಲಿ ನಾವು ಅಲ್ಲಿಂದ ಮಾಡಿದ್ರು ಮನಸ್ಸುಂಟು ಕೆಲವು ವ್ಯವಸಾಯ ಇದೆ. ಅದನ್ನ ಮಸ್ತು ಗೊತ್ತದ ಅಲ್ಲಿ ದೇವರು ಸಿಗ್ತಾರೆ. ಅಲ್ಲಿ ಹಾಕಿ ಅಲ್ಲಿಂದ ಪೂಜೆ ಮಾಡ್ತಿದ್ರು. ನಾನು ತಗೊಂಡು ಇರೋದು ಇರಲಿಲ್ಲ. ನಾನು ಟ್ರಕ್ ಬಂದು ಹಾಕಿದೆ. ಜೋಡಿ ಇತ್ತು ಪದರ್ ಉಂಟು, ಇಟ್ಕ ಪದರ್ ಎಲ್ಲಿಯೋ ದೇವರು ಸಿಗ್ತದೆ. ಅಲ್ಲ ತೋರಿಸಿ ಮಾತಾಡೋದಿಲ್ಲ.
ಹೌದು ನೀವು ಅದು ನಾಗ ನಾಗ ಅಲ್ಲ ಗುರುಗಳೇ ಅದು ಪೀಠ ಕೆಳಗೆ ಗುರುಗಳೇ ನೀವು ಅದೊಂದು ಪೀಠ ಹೇಳಿದ್ರಲ್ಲ ಅಲ್ಲಿ ಫುಲ್ಲು ಅಲ್ಲ ಗುರುಗಳು ಪೀಠ ಹೇಳಿದ್ರಲ್ಲ ಅದು ಉತ್ತರ ಅದು ನಾಗ ಚಿತ್ರದಲ್ಲಿ ಹೌದು ಹೌದು ನಾಗ ಚಿತ್ರದಲ್ಲಿ ನಾಗ ಎಲ್ಲಿ ನಾಗ ಅಲ್ಲಿ ಕಲ್ಲು ಅದು ಬುದ್ಧಿ ಬಿಟ್ಟು ತೋರದು ನೋಡಿ ಗಟ್ಟಿ ಅನ್ನಿಸ್ itu halak no dam bhaga hale ಪೂರ ತೊಳಿಬೇಡಿ ಅದಕ್ಕೆ ಇದಿರುತ್ತದೆ ಕಲೆ ಇರುತ್ತೆ ಅಷ್ಟೇ ಸಾಕು ಆ ರಂಚನೆ ಬಿಡ್ಬಾರ್ದು ಅಲ್ಲ ಇಲ್ಲಿಯವರ ಆರೋಡ ಪ್ರಶ್ನೆ ಇರಲಿ ಅಷ್ಟಮಂಗಳ ಇರಲಿ